ಶಿಕ್ಷಕ ಸಾಧಕನಾಗಬೇಕು, ಕ್ರಿಯಾಶೀಲ ಮತ್ತು ಸೃಜನಶೀಲನಾಗಬೇಕು. ಸತ್ಯದ ಶೋಧಕನಾಗಿ ವಿವೇಕಗಳನ್ನು ಸೃಷ್ಟಿ ಮಾಡುವ ಮೂಲಕ ಅಲ್ಪ ಮಾನವರನ್ನ ವಿಶ್ವ ಮಾನವರನ್ನಾಗಿ ಮಾಡುವುದೇ ಶಿಕ್ಷಣ ಎಂದು ಮಂಡ್ಯದ ತಂಡಿಕೆರೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಮಹೇಶ ಹರವೆ ಹೇಳಿದರು. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸಾರ್ವಜನಿಕ ಶಿಕ್ಷಣ ಇಲಾಖೆ ಮಂಗಳೂರು ಜಿಲ್ಲಾ ಮಟ್ಟದ ಮತ್ತು ಸುಳ್ಯ ವಲಯ ಮಟ್ಟದ ಶಿಕ್ಷಕರ ದಿನಾಚರಣೆ ಸಮಿತಿ, ಕರ್ನಾಟಕ ರಾಜ್ಯ ಶಿಕ್ಷಕರ ಕಲ್ಯಾಣ ನಿಧಿ ಹಾಗೂ ಕರ್ನಾಟಕ ಹಾಗೂ ವಿದ್ಯಾರ್ಥಿಗಳ ಕ್ಷೇಮಾಭಿವೃದ್ಧಿದರ ಆಶ್ರಯದಲ್ಲಿ ಸುಳ್ಯದ ಕೊಡಿಯಾಲ್ ಬಯಲ್ ಗೌಡ ಸಮುದಾಯ ಭವನದಲ್ಲಿ ನಡೆದ ದಕ್ಷಿಣ ಕನ್ನಡ ಜಿಲ್ಲಾ ಹಾಗೂ ಸುಳ್ಯ ತಾಲೂಕು ಮಟ್ಟದ ಡಾ ಸರ್ವಪಳ್ಳಿ ರಾಧಾಕೃಷ್ಣನ್ ಅವರ ಜನ್ಮದಿನೋತ್ಸವ ಮತ್ತು ಶಿಕ್ಷಕರ ದಿನಾಚರಣೆಯ ಮುಖ್ಯ ಭಾಷಣ ಮಾಡಿ ಪಠ್ಯದ ಜೊತೆಗೆ ಬದುಕಿನ ನೈತಿಕತೆ ಬೋಧನೆ ಶಿಕ್ಷಕರಿಂದ ಆಗಬೇಕು. ರಾಷ್ಟ್ರ ನಿರ್ಮಾಣಕ್ಕಾಗಿ ಎಲ್ಲರೂ ಸರ್ವಪಳ್ಳಿ ರಾಧಾಕೃಷ್ಣರಾಗಬೇಕು. ನಾಡಿಗೆ ವಿವೇಕಿಗಳ ಅವಶ್ಯಕತೆ ಇದೆ. ವಿವೇಕಿಗಳನ್ನ ಸಮಾಜಕ್ಕೆ ನೀಡುವ ಕೆಲಸ ಶಿಕ್ಷಕರು ನೀಡಬೇಕು. ಸಮಾಜದಲ್ಲಿ ಬಾಳುವುದನ್ನ ಕಲಿಸಿಕೊಡುವುದು ಶಿಕ್ಷಕನಿಂದ ಮಾತ್ರ ಸಾಧ್ಯ ಎಂದು ಹೇಳಿದ್ರು. ಎಲ್ಲಾ ಬುದ್ಧಿವಂತರು ವಿವೇಕಿಗಳಾಗುವುದಿಲ್ಲ, ಆದರೆ ಎಲ್ಲಾ ವಿವೇಕಿಗಳು ಬುದ್ಧಿವಂತರು ಕೂಡ ಆಗಿರ್ತಾರೆ. ಹಾಗಾಗಿ ನಮ್ಮ ನಾಡಿಗೆ ಬೇಕಾಗಿರ್ತಕ್ಕಂಥದ್ದು ವಿವೇಕಿಗಳು. ಇಂತಹ ವಿವೇಕಿಗಳನ್ನು ಯಾರು ಸೃಷ್ಟಿ ಮಾಡ್ತಾರೋ ಆತ ನಿಜವಾದ ಶಿಕ್ಷಕನಾಗ್ತಾನೆ. ಅಂತಹ ಒಂದು ಶಿಕ್ಷಣವನ್ನು ಕೊಡುತ್ತಿದ್ದಂಥವರು ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು. ಹಾಗಾಗಿಯೇ ಅವರು ಒಬ್ಬ ಪ್ರಾಧ್ಯಾಪಕರ ಹುದ್ದೆಯಿಂದ ಹಿಡಿದು ಒಬ್ಬ ರಾಷ್ಟ್ರ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಶಾಸಕ ಸಂಗಾರ್ ಅವರು ಮಾತನಾಡಿ, ದೇಶದ ಆಡಳಿತ ವ್ಯವಸ್ಥೆಯಿಂದ ಶಿಕ್ಷಣ ಕ್ಷೇತ್ರ ಬದಲಾಗುತ್ತಿದೆ. ಶಿಕ್ಷಣ ಮತ್ತು ಶಿಕ್ಷಕರಲ್ಲಿ ಹೃದಯ ಶ್ರೀಮಂತಿಕೆ ಇದ್ರೆ ಸಮಾಜದ ಬೆಳವಣಿಗೆಗೆ ಪೂರಕ. ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ಮಧ್ಯೆ ಭಾವನಾತ್ಮಕ ಸಂಬಂಧ ಅಗತ್ಯ ಇದೆ. ಶಿಕ್ಷಣ ವ್ಯವಸ್ಥೆಯಲ್ಲಿ ಮತ್ತು ಶಿಕ್ಷಕರ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲಬೇಕು ಎಂದು ಹೇಳಿದ್ರು. ಯಾವ ಕಾರಣದಲ್ಲಿ ನಮ್ಮೆಲ್ಲರಿಗೂ ಆ ರೀತಿಯ ಹೃದಯ ಶ್ರೀಮಂತಿಕೆ ಅಂತಹ ಕೆಲವು ವ್ಯಕ್ತಿಗಳು ಮಾತ್ರ ಇವತ್ತು ದೇಶದಲ್ಲಿ ಆದರ್ಶವಂತರಾಗಿ ಅಂತಹ ವ್ಯಕ್ತಿಗಳನ್ನ ಸಮಾಜ ಇವತ್ತು ಗೌರವಿಸುವುದು, ಅಂತಹ ವ್ಯಕ್ತಿಗಳ ಗುಣಮಟ್ಟದ ಮೇಲೆ ಅದನ್ನು ಕೂಡ ಸಮಾಜಕ್ಕೆ ಮತ್ತೆ ಹೇಳುವಂಥ ಕೆಲಸವನ್ನು ಮಾಡುವುದು. ಸಮಾರಂಭದಲ್ಲಿ ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದ 20 ಶಿಕ್ಷಕರನ್ನ ಸನ್ಮಾನಿಸಲಾಯಿತು. ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಮೀನಾಕ್ಷಿ ಶಾಂತಿಗೂಡು ಸನ್ಮಾನ ನೆರವೇರಿಸಿದ್ರು. ಸುಳ್ಯ ತಾಲೂಕು ನಿವೃತ್ತ ಪದವಿ ಪೂರ್ವ ಕಾಲೇಜು, ಪ್ರೌಢಶಾಲೆ ಹಾಗೂ ಪ್ರಾಥಮಿಕ ಶಾಲೆಯ ಶಿಕ್ಷಕರನ್ನ ಸನ್ಮಾನಿಸಲಾಯಿತು. 2017ನೇ ಸಾಲಿನ ರಾಷ್ಟ್ರ ಹಾಗೂ ರಾಜ್ಯ ಪ್ರಶಸ್ತಿ ಶಿಕ್ಷಕರಿಗೆ ಪುರಸ್ಕಾರ ನಡೆಯಿತು. 10ನೇ ತರಗತಿಯಲ್ಲಿ ಸುಳ್ಯ ವಲಯದಲ್ಲಿ ಗರಿಷ್ಠ ಅಂಕ ಪಡೆದ ವಿದ್ಯಾರ್ಥಿಗಳು ಹಾಗೂ 100% ಫಲಿತಾಂಶ ಪಡೆದ ಶಾಲೆಗಳಿಗೆ ಪುರಸ್ಕಾರ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷೆ ಕಸ್ತೂರಿ ಪಂಚ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಮೀನಾಕ್ಷಿ ಶಾಂತಿಗೂಡು, ತಾಲೂಕು ಪಂಚಾಯತ್ ಅಧ್ಯಕ್ಷ ಚನಿಯ ಕಲ್ತಡ್ಕ, ನಗರ ಪಂಚಾಯತ್ ಅಧ್ಯಕ್ಷೆ ಶಿಲಾವತಿ ಮಾಧವ ಮೊದಲಾದವರು ಉಪಸ್ಥಿತರಿದ್ದರು. ಪದ್ಮನಾಭ, ವಿ4 ನ್ಯೂಸ್ 24/7 ಸುಳ್ಯ.